ಗಜಮುಖವಂದಿಪೆ ಗಜಗೌರಿಯ ಸುತ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ದೇವಾ ಗಜಮುಖ ವಂದಿಸುವೆ ನೀಲಕಂಠ ಸುತ ಬಾಲಗಣೇಶನೇ ನೀಲಕಂಠ ಸುತ ಬಾಲಗಣೇಶನೇ ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆನಯ್ಯ. ನಿಗಳಿಗೆ ಯಾನು ಏತು ಕೊರಡು ಮನ್ಪುಣ ನೇನೇ ನಡಕೇಳಿ ಏತು ಕೊರಡು ಈ ಪಣ್ಣಂತ ಕೊರ್ಪೇಂದು ಈ ಶಬ್ದನೇ ಅಂತ ಮನ್ಪೆ ಪಂಡ ಇನ್ನು ಒಂಜಿ ಅಯ್ಯಪ್ಪ ಮಂದಿರ ಕಟ್ಟದು ಆ ಒಂಜಿ ಬ್ರಹ್ಮಕಲಶಾನಾಗ ಆ ಅಯ್ಯಪ್ಪನ ಒಂಜಿ ಅನುಗ್ರಹಡು ಅವಡ ಭಾರಿ ಜನಕ್ಕಳು ನಂಗೆ ಯಾನು ಏತು ಕೊರಡು ಈ ಪಲ್ಲೆ ಮನ್ಪು ಅಡೆಬಿಟ್ಟ ಆ ದೇವರ ಒಂಜಿ ನಂಗೆ ಅನುಗ್ರಹ ಮಂದಿರ ಪಂಡ ಆ ಅಯ್ಯಪ್ಪನ ಭಾರಿ ಮಲ್ಲ ಒಂದು ವಿಶೇಷವಾದ ಶಕ್ತಿನ ಮನ್ಪನೆಗೆ ಸಂಶಯ ಇಜ್ಜಿ ಎಂಗಳಿಗೆ నేను ಸುರುಮನ್ಪನಾಗ ಭಾರಿ ಕಷ್ಟ ಅಂದೋಜಿ ಉಂಟು 9 ಲಕ್ಷ ಮನ್ಪನಾಗ ಒಂಜಿ 10-20 ಲಕ್ಷ ಕೊಟ್ಟ ಕಮ್ಮಿ ಆಗ್ಬಿಡ್ತಿತ್ತು ಆನ ಇನಿ ಎಂಗಳಿಗೆ ಖುಷಿ ಬಂಡ ನಿಮಗೆ ಯಾನು ಏತು ಕೊರಡು ಮನ್ಪುನ ಜನಕ್ಕೂ ಎಂಗ್ಲಡ ಇನ್ನು ಇದ್ದೇರು ಬಂಡ ಅಂತ ಅವು ಅಯ್ಯಪ್ಪನ ವಲ್ಲ ಸಂಪತ್ತದ ಮನವಿ ಅಂಜನೆ ಈ ಸಂದರ್ಭಗಳು ರವಿಶಂಕರ್ ಶೆಟ್ಟಿಗೆ ಎಂಗಳು ತುಂಬರದ ಸ್ವಾಗತ ಕೊರಪ. ಒಂಜಿ ರೀತಿ ಬ್ರಹ್ಮಕಲಶ ಆಪುನಡೆ ಮುಟ್ಟಲ್ಲ ಆಪುಣ ಇಜ್ಜ ಮನ್ಪನ ಒಂಜಿ ವಿಚಾರ ಇತ್ತನು ದಾಯಿಗಿ ಪಾತ್ರೆ ಬನ್ಪೆ ಬಣ್ಣಗ ಬ್ರಹ್ಮಕಲಶಗ ದಿನದಿನಗಲ ಓವುಲ ವ್ಯವಸ್ಥೆ ಇತ್ತದ ದಿನದೀತಿನತ್ತು ಅವು
ಸೀತಾರಾಮ್ ಶೆಟ್ಟಿಗೆ ಆತನ ಮೆರಗೆ ಸುರೇಶನ್ನ ಗೊತ್ತುಂಡು, ಆತನ ಎಂಕಲ್ನ ಸಂಚಾಲಕರೇ ಗೊತ್ತುಂಡು. ಸಂಚಾಲಕರು ಒಟ್ಟಾರೆ ಒಂಜಿ ರೀತಿದ ಭ್ರಮೆಟ್ಟು ಬಿಟ್ಟದು ಬೋತಾರೆ. ಎಂಚ ನೀನು ಮಲ್ಪುನಿ ಬಂಡಲ್ಲ ಆಂಡಲ ಈ 4 ವರ್ಷ ಆರು ಒಂಜಿ ಮಧುಮಾಂಸ ತಿನ್ಬಿಡ ಒಂಜಿ ವ್ಯಕ್ತಿ ಪೂರ್ತಿ ಒಂಜಿ ಶಾಕಾರಿ ಆದ ನೆತ್ತ ಮಿತ್ತು 2 ಸರ್ತಿ ಕಾಂಡೆ ಬೈಯಡು ಮೀದು ಬತ್ತದು ಐಕೆ ಕೈ ಮುಗಿದು ಆಪುನು ಬಂದ್ಬಿಡ ಒಂಜಿ ಜಿಜ್ಞಾಸೆ ಎರಡು ಐತಂಡು. ಇಂದೇ ರೀತಿ ಆವಡು ಬಂದ್ಬಿಡಲ್ಲ ಒಂಜಿ ವಿಚಾರ ಇತ್ತನಾಡ. ಈ ಪರಿಸ್ಥಿತಿ ಈ ಊರುಡು ಒಂಜಿ ಎಡ್ಡೆ ರೀತಿಯ ಒಂಜಿ ಅಯ್ಯಪ್ಪ ಮಂದಿರ ಆವಡು ಬಂದ್ಬಿಡ ಒಂಜಿ ವಿಚಾರ ಎರಡು ಐತಂಡು. ದಾದನ ದೈವ ಸಂಕಲ್ಪ ಅಂಚ ಇತ್ತಂಡು. ಆ ಪ್ರಕಾರ ಅವು ಆ ಒಂದು ಪೋಂಡು ಐಕೆ ಬೇತೆ ಬೇತೆ ರೀತಿದ ಎಂಕ್ಲಾಗ ಒಂಜಿ ಎಡ್ಡೆ ಒಂಜಿ ಆಯ್ತ ಒಂಜಿ ಕಾರ್ನಿಂಗ್ಸ್ದ ಬೆಲೆ ಅಲ್ಪ ಒಂಜಿ ಎಡ್ಡೆ ಹುಡುಗಿ ತಿಕ್ಕೆ ಆಯ್ನ ವಿಚಾರಡು ಎಡ್ಡೆ ರೀತಿಯ ನಡತನ ಒಂಜಿ ಈ ರೀತಿಯ ಆಕಾರ ಬರಡುಂದಂಡ ಆ ಒಂಜಿ ಕಾರ್ನಿಂಗ್ಸ್ದ ಒಂಜಿ ಕೇರಳದ ಒಂಜಿ ಎಲ್ಲೆ ಜವನೆ ಇನಿ ಮಾಲೆಪಾಡದಲ್ಲೇ ಬಾರಿ ಒಂಜಿ ಓವೇ ದೊಡ್ಡದ ವಿಚಾರ ಇಜ್ಜಂದೆ, ಓವೇ ಫಲಾಪೇಕ್ಷೆ ಇಜ್ಜಂದೆ. ಮುಲ್ಪ 1-2 ವರ್ಷದ ದಿಂಚಿ ಮೂಲ ಇತ್ತದು ಈ ದೇವಸ್ಥಾನ ಈತು ಪೊರ್ಲಾವಡು, ಈ ಮಂದಿರ ಈತು ಪೊರ್ಲಾವಡುಂದಂಡ ಆಯ್ತ ಒಂಜಿ ಕಾರಣ ಒಂಜಿ ಆ ಹುಡುಗಡ್ಲ ಪಂಡ ತಪ್ಪ ಒಂದು ನೆತ ಇಡೇ ಟೆಂಚಿನ ಮಣ್ಣಾಗ ಈ ಬ್ರಹ್ಮಕಲಶ ದಿನ ಹಿಡಿದು ಬೊಕ್ಕ ಎಂಕಲೊಂಜಿ 5 ಸಾವಿರ ಕಾಕಾಜಿ ಮಲ್ತಿತ್ತು. 5 ಸಾವಿರ ಕಾಕಾಜಿ ಮಲ್ತದು నేను పట్టు నుంచి అని పన్నగా భారీ మళ్ళీ జిజ్ఞాస ఎడుతా ಕಾರಣಾಂತರ ಕೆಲವು ವಿಚಾರಡು ಜವನರಿಗೆ ಪುರುಸೋತಿಜ್ಜಂದೆ ಬಾಕ್ಯಾನ್ ಅಂಡ ಇಂಕಲ ಈ ಭಾಗದ ಒಂದೊಂಜಿ ಕೊನಾಜ ಬಂದ್ಬಿನ ಗ್ರಾಮಡು ಭಾರ್ಯಾತ್ ಹಿಂದೂ ಇತ್ತಿನ ಜಾಗ ಏನಿಡ್ದಾತ್ರ ಭಾರ್ಯಾತ್ ಪೊಂಜನಕಲ್ನ ಸಾಕಾರ ಮೂಲ ಭಾರಿ ಹೆಚ್ಚುಂಡು. ಈ ಪೊಂಜನಕಲು 5 ಸಾವಿರ ಇಲ್ಲಾಗ ಮುಟ್ಟಲ್ಲ ಪೋದು ಕಿಂಚಿತ್ ಕಲೆಕ್ಷನ್ ಮಲ್ತದು ಬರ್ತದೆ. ಈ ದೇವಸ್ಥಾನ ಮಂದಿರ ಇಡಮುಟ್ಟ ಎತ್ತೋಡುಂದಂಡ ಅಕ್ಕಲಲ್ಲ ಋಣ ಮಸ್ತು ಉಂಡು. ಎಂಕಲು ಒವೇ ಪುರ್ತುಡು ಒಂಜಿ ಮೀಟಿಂಗ್ಲು ಎತ್ತಂದಂಡಲ್ಲ 10 ಪೊಂಜನಕಲಂಡಲ್ಲ ಬರನ್ನ ದಿನ ಇಜ್ಜಿ ಈ ಪೂರ್ವತೈರಿ ಆದ ಬ್ರಹ್ಮಕಲಶ ವಿಚಾರಡು ಎಂಕಲೊಂಜಿ ಕೆಲವೊಂಜಿ ಮೀಟಿಂಗ್ ಮಲ್ಪನಾಗ ಬ್ರಹ್ಮಕಲಶ ದುಮ್ನಾಣಿ ಐಟು ದುಮ್ನಾಣಿ ಮಾತ ಮಲ್ಪನಾಗ 11 ಗಂಟೆ ಮುಟ್ಟಲ್ಲ ಮುಲ್ಪ ಒಂಜಿ 10 ಪೊಂಜನಕಲು ಎಂಕಲು ಹಿಡಿದು ದಾದಾವಡು ಎಂಕಲು ಹೆಂಚಿನ ಮಲ್ಪೋಡು ಎಂಕಲು ಹಿಡಿದು ಹೆಂಚಿನ ಕೆಲಸ ಆವಡು ಓ ಕೆಲಸ ಮಲ್ಪೋಡು ಬಂಡಲ್ಲ ಐಕಾಕಲು ಪೂರ್ಣ ರೀತಿದ ಒಂಜಿ ತಯಾರಿ ಹಿಡಿತಿನ ಅಂಚಿನ ಈ ಊರ್ದ ಪೊಂಚನಕ್ಲೇನೆ ಯಾನು ಈ ಸಂದರ್ಭಡು ಯಾನು ಪ್ರಾಸ್ತಾವಿಕಡ್ಲಾಕ್ಲೇನು ಗೌರವ ಮಲ್ತೊಂದುಲ್ಲ. ಎಂಕಲ್ನ ಮಸ್ತ್ ಜವನರಲ್ಲೇರು ರಾಜ್ಯಕ್ಕೆ ದೃಷ್ಟಿ ಬೇತೆ ಬೇತೆ ವಿಚಾರ ಉಪ್ಪಡು ಅಂಡ್ ಅಕ್ಕಲ ಒಂಜಿ ತಿಂಗಳು ತಿಂಚಿದ ಬೇಲೆ ಅವು ಆತು ಸ್ಪಷ್ಟವೈನ ಬೇಲೆ ಪ್ರತಿ ಒಂಜಲ ಆಚು ಎಂಕಲ ಮುರಣಿ ಒಂಜಿ ಒರೆಕಾಣಿಕ ಕೋಡೆ ನಡತನು ಅವು ಒಂಜಿ ಆತು ಪೊರ್ಲುಡು ಆತ ಅಚ್ಚು ಕಟ್ಟಾದ ಆಯ್ತ ಒಂಜಿ ವ್ಯವಸ್ಥೆನೇ ಬಾರಿ ಪೊರ್ಲಿತ್ತನು ಎಂಕಲ್ ಯಾಕಡೆ LCD ಪಾಡ್ತೂನಾಗ ಎಡ್ಡೆ ರೀತಿ ಪೊರ್ಲುಡು ನಡತನದು LCD ತೂನಾಗ ಗೊತ್ತಾತನು ಎಂಕಲ್ ಒಂಚೂರು ದುಂಬತ್ತು ನಡೆದಾದ ಎಂಕ್ಲೆ ಗೊತ್ತಾದ ಜಾಣ್ ಆಯ್ತಾ ಅಲ್ಲ ಉಸ್ತುವಾರಿ ಎಂಕಲ್ನ ರವಿ ಪಟ್ಟೋರಿ ಬಂದ್ಬಿಟ್ಟು ಒಂಜಿ ಜವಣೆ ದೊತ್ತೊಂದು ಒಂಜಿ ಪೊರ್ಲುದ ಎಡ್ಡೆ ಇಡೀ ಮೆರಗು ಕೊನತಿನ ಒಂಜಿ ವಿಚಾರ ಒಂದು ಎಂಕಲ್ನ ಜವನೇರ್ನ ಒಂಜಿ ರೀತಿದ ಇಡೆಗೆ ಒಂಜಿ ರೀತಿದ ಒಂಜಿ ಅಕಲ್ನ ಎಡ್ಡೆ ಸೇವೆ ಅಂತ ಪಂಡಲ್ಲ ತಪ್ಪ ಒಂದು 4 ವರ್ಷಡು ಬೇತೆ ಬೇತೆ ರೀತಿದ ಧನ ಸಹಾಯ ಆಂಡಲ ಎಂಕ್ಲೆಗೆ ಬ್ರಹ್ಮಕಲಶ ಮಲ್ಪುಣದ ದುಮ್ನಾಣಿ ಎಂಕಲ್ನ ವ್ಯವಸ್ಥೆ 0 ಮುಲ್ಪ ದಾದ ಕೊನರ್ರೆಲ್ಲ ದಾಲಜ್ ಆ ಪರಿಸ್ಥಿತಿಗೆ ಎಂಕಲೊಂಜಿ 10 ಜನ ಕುಲ್ಲುದು ಏರಿ ಮಾತೆಲ್ಲ ಎಂಕಲ ಮೋನೆತ್ತು ಒಂದು ಪೋಂದು ಲೆಕ್ಕನೆ ಏರ್ ಪಾಡ್ನಿ ದುಡ್ಡು ಬಂದ್ಪಿನ ಒಂಜಿ 9 ಲಕ್ಷ ರೂಪಾಯಿದು ಒಂಜಿ ಎಸ್ಟಿಮೇಟ್ ಇತ್ತು. ಆ ಎಸ್ಟಿಮೇಟಿಗೆ ಜನನೇ ಇಜ್ಜಾಂಡ್ ಎಂಕಲ್ ದಾದ ಮಲ್ಪಿನಿ ಬಂದ್ಪಿನ ಒಂಜಿ ಜಿಜ್ಞಾಸೆ ಹಿಡಿತ ಐಟ್ಲ ಎಂಕಲ್ ಒಂಜಿ ಕಮಿಟಿದ ಒಂಜಿ ಹುಡುಗಿ ಸದ್ಯಕ್ಕೆ ನಾನು ಹಾಕ್ತೇನೆ ನನಗೆ ನೀವು 15 ತಾರೀಕಿಗೆ ಕೊಡಿ ನೀವೇನು ಚಿಂತೆ ಮಾಡೋದು ಬೇಡ ನಾವೆಲ್ಲ ವ್ಯವಸ್ಥೆ ಮಾಡ್ತೇನೆ ಬಂಡರು ಅವಳ ಎಂಕ್ಲೆಗೆ ಮಲ್ಲ ಒಂಜಿ ನೆಮ್ಮದಿದ ಒಂಜಿ ವಿಚಾರ ಅಂಡು ಎಲ್ಲ ಆಪುಣ ಪೋಪುಣ ವಿಚಾರ ಗೊತ್ತುಜ್ಜಿ ಒಟ್ಟಿಗೆ ಎಂಕಲ್ನ ಬ್ರಹ್ಮಕಲಶಗೆ ಈ ಅಯ್ಯಪ್ಪನೇ ಮಾತ ಒಂದು ಸಾಕ್ಷಿ ಮಲ್ತು ಕೊರಿಯರನ್ ಪಂಡ ತಪ್ಪ ಒಂದು ಸೊಲ್ಮೆ ಸಂತಾಯ್ತ ಮಲ್ತೊಂದು ಅಯ್ಯಪ್ಪ ಜ್ಯೋತಿಯು ನೀನೆ ಶಾಂತಿಯು ನೀನೆ ಎನ್ನಯ ಬಾಳಿನ ಕಾಂತಿಯು ನೀನೆ ಪಂಡೊಂದು ಗೌರವಾನ್ವಿತ ರವಿಶಂಕರ ಶೆಟ್ರು ತುಡರ ಅರ್ಲಾದ ಈ ಧಾರ್ಮಿಕ ಸಭೆನ ಉದೀಪನ ಮಲ್ಪೋಡು ಬಂದಕ್ಕೇನೊಂದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಹಿಂದೂ ಧರ್ಮದ ನಂಬಿಕೆಯಲ್ಲಿ ಯಾಗ ಹೋಮಗಳು ಭಗವದರ್ಪಿತ.
ಮಂದಿರಗಳು ಭಗವತ್ ಚಿಂತನೆಯ ಕಾಯಕ. ನಮ್ಮಲ್ಲಿ ಬಹಳ ಬೇಗ ಭಗವಂತ ಒಲಿಯುವುದು ಯಾವುದಕ್ಕೆ? ಯಾಗ ಹೋಮಗಳಿಗಲ್ಲ. ಭಗವಂತ ಕುಣಿಯುವುದು ಯಾವುದಕ್ಕೆ ಅಂತ ಕೇಳಿದ್ರೆ ನಮ್ಮ ಪೂಜೆ ಪುರಸ್ಕಾರಗಳಿಗೆಲ್ಲ. ಭಗವಂತ ಭಕ್ತನ ಜೊತೆ ಇರುವುದು ಎಲ್ಲಿ ಹೇಳಿದರೆ ಅದು ಭಜನಾ ಮಂದಿರಗಳಲ್ಲಿ. ಹಾಗಾಗಿ ನನಗೆ ಅನ್ನಿಸ್ತದೆ 30 ವರ್ಷಗಳಿಂದ ಸುದೀರ್ಘವಾಗಿರ್ತಕ್ಕಂಥ ಭಜನೆಯ ಮುಖಾಂತರ ಅಯ್ಯಪ್ಪ ಇಲ್ಲಿ ಕುಣಿದಿದ್ದಾನೆ. ಹಾಗಾಗಿ ಜಿಲ್ಲೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಮಂದಿರ ಇಲ್ಲಿ ಎದ್ದು ಬಂದಿದೆ. ಅದಕ್ಕೆ ನಿಮಗೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದರ ಇತಿಹಾಸ, ನಿರ್ಮಾಣದ ಕಷ್ಟ, ನಿರ್ಮಾಣಕ್ಕೆ ಪಟ್ಟಿರ್ತಕ್ಕಂಥ ಪರಿಶ್ರಮ ಎಲ್ಲವನ್ನ ಶ್ರೀನಿವಾಸ್ ಶೆಟ್ಟರು ಕಾಜವರು ಬಹಳ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನನಗನ್ನಿಸದೆ ಭಗವಂತ ಮನುಷ್ಯನನ್ನು ಪರೀಕ್ಷೆಯನ್ನೇ ಮಾಡಿಯೇ ಅವನಿಗೆ ಅನುಗ್ರಹವನ್ನು ಕೊಡ್ತಾನೆ. ಹಾಗಾಗಿ ಅಯ್ಯಪ್ಪ ಭಕ್ತರ ಎಲ್ಲ ಪರೀಕ್ಷೆಯನ್ನು ಇಲ್ಲಿ ಮಾಡಿದ್ದಾನೆ. ಆ ಪರೀಕ್ಷೆಯ ನಂತರ ನಿಮಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾನೆ. ಅಷ್ಟು ಸುಂದರವಾಗಿ ಇಲ್ಲಿ ಬಂದಿದೆ, ಮೂಡಿ ಬಂದಿದೆ. ಅದಕ್ಕೆ ಅಭಿನಂದನೆಗಳು. ಇವತ್ತು ಪ್ರಶ್ನೆ ಇರತಕ್ಕಂಥದ್ದು ಮಂದಿರದ ಪ್ರಶ್ನೆ ಅಲ್ಲ, ಭಕ್ತಿಯ ಪ್ರಶ್ನೆಯೂ ಅಲ್ಲ. ಭಕ್ತನಿಗೆ ಸಮಸ್ಯೆ ಬಂದಾಗ ಭಗವಂತ ಬರಬೇಕು, ನಮ್ಮ ಪ್ರಾರ್ಥನೆ ಅದು. ನಾವು ಕಷ್ಟ ಇದ್ದಾಗಲೂ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಇಷ್ಟಗಳನ್ನೆಲ್ಲವೂ ಭಗವಂತನ ಪಾದದ ಅಡಿಗಿಡ್ತೇವೆ. ಅದೇ ಭಗವಂತನಿಗೆ ಕಷ್ಟ ಬಂದಾಗ ಭಕ್ತ ಏನು ಮಾಡ್ತಾನೆ ಅನ್ನತಕ್ಕಂಥ ಪ್ರಶ್ನೆಯೂ ನಮ್ಮ ಮನಸ್ಸಿನಲ್ಲಿ ಉಲ್ಲೇಖ ಆಗಬೇಕು. ಇವತ್ತು ಅಯ್ಯಪ್ಪನ ಸಾನ್ನಿಧ್ಯದ ಪ್ರಶ್ನೆಗಳು ಚರ್ಚಿತವಾಗಿರ್ತಕ್ಕಂಥ ವಿಷಯ. ನಮ್ಮ ನಂಬಿಕೆ ಕೇವಲ ಪೂಜೆಗೆ ಪುನಸ್ಕಾರಗಳಿಗೆ ಸೀಮಿತ ಆಗಬಾರ್ದು. ಆ ಕ್ಷೇತ್ರದ ಸಾನ್ನಿಧ್ಯದ ವೃದ್ಧಿ ಮತ್ತು ಸಾನ್ನಿಧ್ಯದ ಶಕ್ತಿಗೆ ನಮ್ಮ ಪ್ರಾರ್ಥನೆ ಇರಬೇಕು. ಮುಂದಿನ ವರ್ಷ ಅಯ್ಯಪ್ಪನ ಸಾನ್ನಿಧ್ಯ 14ನೇ ತಾರೀಕು ಹಿಂದೆ ಹೇಗೆ ನಡೀತಿತ್ತೋ ಹಾಗೇ ನಡೀಲಿ ಅನ್ನುವ ಪ್ರಾರ್ಥನೆಯನ್ನು ನಾವು ಇಡಬೇಕು. ಹಾಗಾಗಿ ಇದು ಹಿಂದೂ ಸಮಾಜದ ನಂಬಿಕೆ. ಹಾಗಾಗಿ ಆ ಎಲ್ಲ ಸಂಕಲ್ಪದ ಜೊತೆಗೆ ಪ್ರಶ್ನೆಗಳಿದ್ದಾವೆ ಸಮಾಜದಲ್ಲಿ 10. ಮಹಿಳೆಯರ ಪ್ರವೇಶ ಇರುವುದು. ನಮ್ಮ ನಂಬಿಕೆಯಲ್ಲಿ ಇದು ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆಯಲ್ಲಿ ಮೂಢರಾಗಿ ನಾವು ದೇವರನ್ನು ನಂಬಲಿಲ್ಲ ನಮ್ಮ ಹಿರಿಯರು. ಆ ಕಾಲಘಟ್ಟ, ಕಾಲಾನುಷ್ಠಾನ, ಆ ಪ್ರತಿಷ್ಠೆಯ ವ್ಯವಹಾರ ಇದೆಲ್ಲದರ ಆಧಾರದಲ್ಲಿ ನಮ್ಮ ಹಿರಿಯರು ನಂಬಿದ್ದಾರೆ. ಸಮಯದ ಅಭಾವಕ್ಕೋಸ್ಕರ ಉಲ್ಲೇಖ ಮಾಡೋದಿಲ್ಲ. ಆದರೆ ಎಲ್ಲರಿಗೂ ಪ್ರವೇಶ ಮಾಡಬಹುದು. ಮತ್ತು ಶಬರಿಮಲೆಯಂಥ ದೇವಸ್ಥಾನಗಳಿಗೆ ಕಾಡಿನ ಮಧ್ಯೆ ಹೋಗುವುದಕ್ಕೆ ಹಿರಿಯರಿಗೆ ಕಷ್ಟ, ಇಲ್ಲಿರ್ತಕ್ಕಂಥ ಬಾಲಕರಿಗೆ ಕಷ್ಟ. ಹಾಗಾಗಿ ಆ ಅಯ್ಯಪ್ಪನ ಸಾನ್ನಿಧ್ಯದ ಮುಖಾಂತರ ಇಲ್ಲಿಯೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ, ಮಹಿಳೆಯರಿಗೂ, ಪುರುಷರಿಗೂ, ಮಕ್ಕಳಿಗೂ, ವೃದ್ಧರಿಗೂ ಎಲ್ಲ ಅವಕಾಶಗಳು ಸಿಕ್ಕಿದೆ. ಇಲ್ಲಿ ಅಯ್ಯಪ್ಪ ಅಂತ ಕರೆದ್ರೆ ಅದು ಶಬರಿಮಲೆಗೆ ಸಲ್ಲುತ್ತೆ. ಮಾಲಾಧಾರಣ ಮಂತನಂಚಿನ ಗುರುಸ್ವಾಮಿ ಮೇರೆ ಲಿಂಗಪ್ಪ ಗುರುಸ್ವಾಮಿ ಕೋಟೆಗಾರ ಮೇರೆನೆ ಅಭಿನಂದನೆ ಮಂತಂದುಲ್ಲ, ಸನ್ಮಾನ ಮಂತಂದುಲ್ಲ. ಶ್ರೀ ಗೋವಿಂದ ಗುರುಸ್ವಾಮಿ ತೌಡುಗೋಲಿ ಪರಿಸರಡೆ 45 ವರ್ಷದ ದಿಂಚಿ ಶ್ರೀ ದೇವಿನ ಉಪಾಸಕರಿ 1974 ದಿಂಚಿ ಶಬರಿಮಲ ಯಾತ್ರೆನೆ ಮಂತೊಂದುಲ್ಲರಿ. ದೇವಿನ ಸಾನ್ನಿಧ್ಯದೊಟ್ಟಿಗೆ ಅಯ್ಯಪ್ಪನ ಮಂದಿರ ನಿರ್ಮಾಣ ಮಂತನಾರೆ. ಇತ್ತ ತೌಡುಗೋಲಿಡಿ 1 ಕೋಟಿ ವೆಚ್ಚಡಿ ಶ್ರೀ ದೇವಿನ ಪಕ್ಕ ಅಯ್ಯಪ್ಪ ಸ್ವಾಮಿನ ಪುನರ್ ನಿರ್ಮಾಣ ಕೆಲಸ ಮಂತೊಂದುಲ್ಲರಿ ಶ್ರೀ ಗೋವಿಂದ ಗುರುಸ್ವಾಮಿ ಮೇರೆ.
ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತದಾರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ಯಾಲೇಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ ತಿರುಗಡ ತಗಡ ಗಾಂಧ 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 ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ಸನಿದ ಮಗ ಮಗ ಸಮ ಮಗ ಸನಿದ ಮಗ ಮಗ ಸಮ ಮಗ ಸನಿದ ಮಗ ಮಗ ಸಮ ಮಗ ಇಪ್ಪುನಂಚಿನ ಶಕ್ತಿ ಎಂಚಿನ ಅಂದು ಆ ಮಂದಿರದ ಕೈತಲ್ಲಿ ಅವ್ರು ಇತ್ತ ದುರ್ಗಾ ಪೂಜೆ ಅನಗ ಅಲ್ತ ವಿಶೇಷವಾಯಿನ ಶಕ್ತಿ ಆ ಸಂಚಲನ ಅವಳು ಇತ್ತಿನಕ್ಲೆ ಮಾತ್ರ ಗೊತ್ತಾವು ಮುರನೆ ಹೊರೆಕಾಣಿ ಕೆಡಿದಿಂಚ ನಿರಂತರವಾದ ಎಲ್ಲ ಮುಟ್ಟ ಒಂಜಿ ಕಾರ್ಯಕ್ರಮ ಪೊರ್ಲಾದ ನಡಪೋಡು ನಾಂಡ ಆ ಊರದ ದೈವ ದೇವೇರು ಹಿರಿಯಗಳು ಆ ನೆಕ್ ಬೆಂತಿನಂಚಿನಗಳ ಪೂರ ಇರಲ್ಲ ವಿಶೇಷವಾಯಿನ ಆ ಶಕ್ತಿ ಇಜ್ಜಿನ ಆ ಕಾರ್ಯಕ್ರಮ ಯಶಸ್ವಿಯಾರ ಸಾಧ್ಯ ಇಜ್ಜಿ ನಮ್ಮ ಶ್ರೀನಿವಾಸ ಶೆಟ್ಟಿ ಪಂಡರು ಸಂಚಾಲಕರು ಅವು ನಿರಂತರವಾದ ಎಂಚೆಂಚಿನ ಇಂದಿತ್ತುಂಡು ವಾ ರೀತಿದ ಆಂಡು ಐದು ಪಕ್ಕ ಗೌರವಾಧ್ಯಕ್ಷರು ಬಾರಿ ಶೋಕರು ಪಂಡರು ವಾ ರೀತಿದ ಅಡೆ ತಡೆ ಮಾತ ಬತ್ತುಂಡು ಜವನಿಯರ್ನ ಮತ ಸಹಕಾರ ಇಂಚಿನ ಅಂದು ಜಾತಿ ಮತ ಭೇದ ಇಜ್ಜಂದೆ ರಾಜಕೀಯ ರಹಿತವಾದ ಶ್ರೀಮಂತ ಭರತನ ಪನ್ಮುನ ಅಂತರಜ್ಜಂದೆ ನಮ್ಮ ಮಾತ್ರ ಒಂಜಪ್ಪೆ ಜೋಕ್ಲೆಕ್ಕ ಇತ್ತಂದಾನ ಮಾತ್ರ ಈ ಮಂದಿರ ಇನಿಯೇತು ಪೊರ್ಲಾದ ಬ್ರಹ್ಮ ಕಲಸ ಆಪುನ ಅವೇ ರೀತಿ ಪ್ರತಿ ಒಂಜಿ ನೆನೆದಿನ ಕಾರ್ಯಲ ಆಪುನೊಂದು ನಲಿನನ್ನೆ ಪಂಡರು ನಮ್ಮ ಆ ಇತಿಹಾಸಡು ಇತ್ತಿನಂಚಿನ ಸಂಸ್ಕೃತಿ ಸಂಸ್ಕಾರ ಆದಿಪ್ಪು ಐನು ಒರಿಪುನಂಚಿನ ಬೇಲೆನೆಲ್ಲ ಮಣಿಪೋಡು ಸಾನ್ನಿಧ್ಯೋಗು ಬೈದಿನಂಚಿನ ತೊಂದರೆ ಎಂಚಿನ ಆ ತೊಂದರೆ ಭಾರಿ ಸಮಯದ ಅಭಾವಡು ಆರು ಪಂಡಿಜರು ಆ ಅಯ್ಯಪ್ಪನ ಅನುಗ್ರಹಡು ನಲಿನನ್ನ ಒಟ್ಟಿಗೆ ಒಂಜಿ ಸತಿ ಶಬರಿಮಲೆಗೆ ಪೋಪುನಂಚಿನ ಅವಕಾಶ ತೆಕೊಂಡೆ ಶಬರಿಮಲೆಟ್ ಆ 80 ವರ್ಷ ಇತಿಹಾಸ ಇತ್ತಿನಂಚಿನ ಶಬರಿಮಲೆಗೆ ಆ ಕಪ್ಪು ಚುಕ್ಕಿ ಬರ್ಪುನ ಪನ್ಪುನ ಲೆಕ್ಕಾಚಾರ ಅವು ಎಂಚೆಡ್ದು ಬತ್ತಂದ ಪ್ರತಿವರಿಗೆ ಗೊತ್ತುಂಡ ಇನ್ನು ವಿವರಣೆ ಮನ್ಪುಜಿ ಅನ್ನ ಐತ ವಿರುದ್ಧವಾದ ಹೋರಾಟ ಮಂತ್ರಂಚಿನ ಭಕ್ತರಿನ ಸಂಖ್ಯೆ ಅವು ಲೆಕ್ಕದಂತಿನ ಲಕ್ಷಾಂತರ ಕೋಟ್ಯಾಂತರ ಜನರು ನಿರಂತರವಾದ ಅಯ್ಯಪ್ಪ ಸ್ವಾಮಿ ಆ ಶಬರಿಮಲೆದ ಸಾನ್ನಿಧ್ಯಕ್ಕೆ ಬರ್ಪುನಂಚಿನ ಕಪ್ಪು ಚುಕ್ಕೆ ಬರಿಯರ ಬಲ್ಲಿ ಆ ಇತಿಹಾಸ ಒರಿಯೋಡು ಪಂಡಿನ ಹೋರಾಟನು ಆ ಆಡೆ ಪೋದು ತೂನಾನ ಒಂಜಿ ಭಕ್ತಿಯರು ಮನ್ಪುನಂಚಿನ ದೇವರಿಗೆ ಬಡದು ಆ ದೇವರಿನ ಶಕ್ತಿ ಎಂಚಿನ ಆ ಜನಕ್ಲಿನ ಭಕ್ತಿ ಎಂಚಿನ ಆ ಸಾನ್ನಿಧ್ಯಗೂ ಪೋದು ತೂನಾಗ ಗೊತ್ತಾಪ ಸಭೆ ಸಮಾರಂಭಲು ದೇವರನ ಕಾರ್ಯಕ್ರಮ ಆನಾಗ ಒರಿ ದುಡ್ಡು ಕೊರಿಯೇ ಜಾಸ್ತಿ ಅದನ್ನು ಯಾನ್ ದುಡ್ಡು ಕೊರಿಯೇ ಜಾಸ್ತಿ ಆಯನ ಪುದರ್ ನಮ್ಮ ಆಯಗ ಮಾಲೆ ಪಾಟ್ನಡೆ ಮುಖ್ಯ ಹತ್ತು ಆನೆ ಲಕ್ಷಗಟ್ಟಲೆ ಜನ ಜವನೇರಿ ಬೆಂತೀರು ಅಕುಲ ಮಡೆ ಒಣ ಇರದಿದ್ದೀರು ರವಿಶಂಕರ್ ಚಟ್ಟದ ಬೊಕ್ಕರಿ ಮಲ್ಲ ಜನಂದ ಇದ್ದಿನ ಎತ್ತಕರು ಎಂಕುಲು ದೇವೇರನ ಭಕ್ತಿ ಮಲ್ತಂದುಲ್ಲ ದೇವೇರನ ಕೆಲಸ ಮಲ್ತಲ್ಲ ಅಂದು ಮಲ್ತೇರು ಅಕುಲು ಕೊಂಜನಕುಲು ಅಡುತ್ತಿದ್ದೇರು ಕೊಂಚ ಮಲ್ತೇರು ಐಕ್ ಅಕಿಲೆನ್ನಮ್ಮ ಅಕ್ಕಲು ಪೂರ ಅವು ದೇವೇರನ ಭಕ್ತಿ ಎನರು ದಿನ ಕೊರಿಯರ ದೇವೇರಂಗೆ ತಾಕತ್ತು ದುಪ್ಪೆ ಅನ್ನಂಚು ಕೊಡ್ದುಪ್ಪೆ ಬೊಕ್ಕರಡು ಉಪ್ಪಂದು ಆಂಡ ಭಕ್ತಿ ರಾಯ ಮಲ್ತನ ಸೇವೆ ಅವು ಪೂರ ಒಂಜೆ ದೇವೇರಗೆ ಅನ್ನಂದಾಜಿ ಎಂಕೊಂಜಿ ಇನಿ ಶ್ರೀನಿವಾಸ ಶೆಟ್ಟಿ ಡ್ಯಾಮ್ ಬರ್ಪನ ಬೊಡ್ಚಿ ಎಲ್ಲ ಬರ್ಪ ಬಂಡೆ ಇಜ್ಜಿ ಇರೋಂಜಿ ಗೆಲಿಗೆ ಬರೋಡು ಇನ್ನು ಉದ್ಘಾಟಕರು ಇರು ಬಂಡೇರು ಯಾ ಬಂಡಾರ ರಡರ್ ಸತಿ ಬರ್ಪನ ಹೆಂಗೆ ಬತ್ತಿನಟ್ಟು ಒಂಜಿ ತೋಜಿನ ಬಂಡ ದುರ್ಗಾದೇವಿನ ಪೂಜೆ ಮಸ್ತ್ ಮಲ್ಪದೆ ಆಂಡ ಈತು ಪೊರ್ಲು ಎಂಗೆ ಭಾರಿ ಸಂತೋಷ ಆಂಡ ಇನ್ನು ತೂನಾಗ ಭಾರಿ ಪೊರ್ಲುಡು ದೇವಿನ ಪೂಜೆ ಮಲ್ಪಲ್ತೇರು ಐಟ್ ಒಂಜಿ ಭಟ್ರ ಹಾಕಿರು ಒಂಜಿ ಪಾತೆರ ಬಂಡೇರು ಜಾತಿ ಮತ ಭೇದ ಓಲ ಇಜ್ಜಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಪಂತಿರು ಒಂಜೆ ಏರು ಭಕ್ತಿರ ಕೈ ಮುಗ್ಗೇನ ಹಾಗೆ ತತಾಸು ಬಂದ ಅಂಚ ಮಾತೆರೆಗಲ ಈ ಭಕ್ತದ ದೇವರನ್ನ ಆಶೀರ್ವಾದ ಬರಡ ಅಯ್ಯಪ್ಪ ಒಂಜಿ ಅಯ್ಯಪ್ಪದಿಂದ ನಮ್ಮ ತುಳುನಾಡು ದೇವರ್ಲು ಅವು ಪೂರ ನಮ್ಮ ಕೆಲಸ ಜತ್ತಂದಂಡ ಅಕುಲೆ ಮಲ್ಪವನ ಒಂಚೂರು ನಂಗೆ ನಮ್ಮನ್ನು ತಕ್ಕಳು ಪರೀಕ್ಷೆ ಮಲ್ಪುವೇರು ಸುಲಭಡ ಕಂತ ಯಾಕಂತ ಕೊರ್ಪುಜಿ
ಅಂಚ ನಮ್ಮ ಇನ್ನು ಗುರಿ ಮುಟ್ಟದಂತ ಅಂಚ ನಿಮ್ಮ ಮುಟ್ಟಿದಾರು ಮಾತಿರಲ್ಲ ಏನನ್ನ ಕೊಂಚ ಪಾಡಿದ್ರೆ ಹೆಂಗೆ ಎನ್ನಕ್ಕಲ್ಲ ದೇವರನ ಆಶೀರ್ವಾದ ಖಂಡಿತ ಒಪ್ಪೊಂದು ಬಂಡದು ಮಾತಿರಲ್ಲ ಒಂದು ಸಾಧ್ಯಾನೆ ಎನ್ನ ಪಾತ್ರ ಬಂದ ಶೈವರಿಗೆ ಶಿವಶ್ರೇಷ್ಠ, ವೈಷ್ಣವರಿಗೆ ವಿಷ್ಣು ಶ್ರೇಷ್ಠ. ಆದರೆ ಈ ಕ್ಷೇತ್ರದಲ್ಲಿ ಶಿವ ಮತ್ತು ವಿಷ್ಣುವಿನ ಸಂಗಮವಾದ ಅಯ್ಯಪ್ಪನ ಸ್ಥಾಪನೆಯಾದ ಮೇಲೆ ಬಹುಶಃ ಪರಶುರಾಮ ಕ್ಷೇತ್ರದಲ್ಲಿ ಒಂದು ಅಯ್ಯಪ್ಪ ಕ್ಷೇತ್ರ ಅತ್ಯಂತ ಶೋಭಾಯಮಾನವಾಗಿ ಸ್ಥಾಪನೆ ಆಯಿತು ಅಂತ ಕಳಿಸುವ ಯೋಗ್ಯತೆ ಈ ಅಸೇಗೊಳ್ಳೆ ಅಯ್ಯಪ್ಪ ಕ್ಷೇತ್ರಕ್ಕೆ ಬಂದಿದೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಶ್ರೀ ಕ್ಷೇತ್ರ ಶಬರಿಮಲೆಯ ಬಗ್ಗೆ ಉಲ್ಲೇಖ ಮಾಡಿದರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಸಂತೋಷ್ ಕುಮಾರ್ ಅವರು. ಬಹುಶಃ ಈ ಕ್ಷೇತ್ರದಂತಹ ಯಾವುದೇ ಸಮಸ್ಯೆಗಳು ಬರಲಿಕ್ಕಿಲ್ಲ ಅಂತ ಮನೋಭಾವನೆಯೊಂದಿಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ನಮಗೆ ನೆಮ್ಮದಿ ಕೊಡ್ತೀವಿ ಅಂತ. ಒಂದು ಸಣ್ಣ ಕತೆ ಹೇಳಿ ನಾನು ಮಾತು ಮುಗಿಸಿಬಿಡ್ತೇನೆ. ತೀರ ದಟ್ಟ ದರಿದ್ರನೊಬ್ಬನಿಗೆ ಆತ ಹೆಂಡತಿ ಒಂದು ಸಲಹೆ ಕೊಟ್ಲಂತೆ, ನೀವ್ಯಾಕೆ ದೇವರಿಗೆ ಹೋಗಿ ತಪಸ್ಸು ಮಾಡಬಾರ್ದು, ದೇವರಲ್ಲಿ ವರ ಕೇಳಬಾರ್ದು ಅಂತ. ಇವನಿಗೂ ಹೌದು ಅಂತ ಅನಿಸ್ತಂತೆ. ಹೌದು, ನಾನು ತಪಸ್ಸು ಮಾಡಬೇಕು, ದೇವರಿಗೆ ವರ ಕೇಳಬೇಕು ಅಂತ. ಸುಮಾರು ದಿವಸ ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷ ಆದರು. ದೇವರು ಪ್ರತ್ಯಕ್ಷ ಆದರೂ ಕೇಳಿದ್ರಂತೆ, ಒಂದು ವರ ಕೇಳು, 2 ಶಬ್ದದಲ್ಲಿ ಕೇಳಬೇಕು ವರ, ಜಾಸ್ತಿ ಹೇಳಲಿಕ್ಕೆ ನನಗೆ ಪುರುಸೊತ್ತಿಲ್ಲ, 2 ಶಬ್ದದಲ್ಲಿ ಕೇಳಬೇಕು. ಆಗ ಈತ ಹೇಳಿದಂತೆ, ನನಗೆ ಆನೆ ಕೊಡು ದೇವರೇ ಅಂತ. ದೇವರು ಕೇಳಿದರಂತೆ, ದಟ್ಟ ದರಿದ್ರನಯ್ಯ ನೀನು, ನಿನ್ನ ಹೆಂಡತಿಯ ಒತ್ತಾಸೆ ಮೇಲೆ ನೀವು ಜಪ ಮಾಡಿದ್ದೀಯಾ, ತಪಸ್ಸು ಮಾಡಿದ್ದೀಯಾ, ನೀನು ಆನೆ ಕೊಡು ಅಂತ ಕೇಳ್ತೀಯಲ್ಲ, ನಾನು ನಿನಗೆ ಆನೆ ಕೊಟ್ಟರೆ ನಾಳೆ ಹೇಗೆ ಸಾಕ್ತೀಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಬಡವ ಹೇಳಿದಂತೆ, ಪರಮಾತ್ಮ ನನ್ನ ಒಳಗಿನ ನೋವು ನಿನಗೆ ಗೊತ್ತಿದೆ. ನಾನು ಕೇಳು ಆನೆ 4 ಕಾಲಿನ ಆನೆಯಲ್ಲ, ಉದ್ದ ಸೊಂಡಿಲಿನ ಆನೆಯಲ್ಲ, ಗಿಡ್ಡ ಬಾಲದ ಆನೆಯಲ್ಲ, ದೊಡ್ಡ ಹೊಟ್ಟೆ ಆನೆಯಲ್ಲ, ನಾನು ಕೇಳ್ತಾ ಇರೋದು ಆರೋಗ್ಯ ಮತ್ತು ನೆಮ್ಮದಿ ನನಗೆ ಕೊಡು ದೇವರೇ ಅಂತ. ದೇವರು ತತ್ತಾಸ್ತು ಅಂದಂತೆ. ಹಾಗೆ ಅಸೇಗೊಳ್ಳೆ ಈ ಅಯ್ಯಪ್ಪ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದ ನಮ್ಮೆಲ್ಲರೂ ಕೂಡ ದೇವರು ಆನೆಯನ್ನು ಕೊಡಲಿ, ಈ ಸಮಾಜದಲ್ಲಿ ಸುಖಿ ಸಾಮ್ಯ ನಿರ್ಮಾಣ ಆಗಲಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟ ಅವಕಾಶ ವಂದಿಸಿ, ಆರಂಭದಲ್ಲಿ ಪ್ರಾಸ್ತಾವಿಕ ಸ್ವಾಗತ ಮಾಡಿದ ಶ್ರೀನಿವಾಸ ಶೆಟ್ಟರು ಅತ್ಯಂತ ಮನೋಜ್ಞವಾಗಿ ಈ ಕ್ಷೇತ್ರದ ಇತಿಹಾಸವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ಆದಂಥ ಕಷ್ಟ ನಷ್ಟಗಳನ್ನು ಪ್ರಶಾಂತವಾಗಿ ಉಲ್ಲೇಖ ಮಾಡಿದ್ದಾರೆ. ನಾವು ನಿಮ್ಮ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ನಮ್ಮ ಸೇವೆಯನ್ನು ಈ ಕ್ಷೇತ್ರಕ್ಕೆ ಸಿದ್ಧವಿದ್ದೇನೆ ಹೇಳ್ಕೊಂಡು ಕೊಟ್ಟ ಅವಕಾಶಕ್ಕೆ ಬಂದು ನನ್ನ ಮಾತಿಗೆ ಮುಕ್ತಾಯ ಮಾಡಿ. ಈ ಮಣ್ಣಿನ ಋಣ, ಈ ದೇಶದ ಈ ಮಣ್ಣಿನಲ್ಲಿ ಹುಟ್ಟಿದಂಥ ನಾವು ಈ ದೇಶದ ಋಣವನ್ನು, ಈ ಮಣ್ಣಿನ ಋಣವನ್ನು ಖಂಡಿತವಾಗಲೂ ಯಾರಿಂದಲೂ ಎಷ್ಟು ಜನ್ಮ ಎತ್ತಿದರೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಅನ್ನದ ಋಣ, ಭಾಳ ಮುಖ್ಯವಾಗಿ ಈ ಅನ್ನದ ಋಣ ಅಂತ ಹೇಳಲಿಕ್ಕೆ ನಾನು ಕಾರಣ ಏನಂತ ಹೇಳಿದರೆ, ಈ ಕ್ಷೇತ್ರದಲ್ಲಿ ಅಯ್ಯಪ್ಪ ಭಕ್ತಾದಿಗಳು ಮಾಲೆಯನ್ನು ಧರಿಸಿದಂಥ ಸಂದರ್ಭದಲ್ಲಿ ಶಬರಿಮಲೆಗೆ ಹೋಗುವಂತಹ ಆ ದಿವಸದಂದು ಅನ್ನದಾನವನ್ನು ಮಾಡ್ತಾರೆ. ಭಾಳ ಪವಿತ್ರವಾದಂಥ ದಾನ ಅದು ಅನ್ನದಾನ. ಆ ಅನ್ನದಾನ ಮಾಡುವಂಥ ಸಂದರ್ಭದಲ್ಲಿ ನಾವು ಇದೇ ಊರಿನಲ್ಲಿ ಹುಟ್ಟಿದ ನಾವು ಅಸೇಗೊಳ್ಳೆಯ ಈ ಸರ್ಕಾರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಶಂಕರ್ ಮಾಸ್ಟರ್ ಅವರು ಕೂಡ ಇಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯ ಸ್ವಾಮಿಗಳು ಬಂದು ಶಾಲೆಯ ಮುಖ್ಯೋಪಾಧ್ಯಾಯರಂಥ ಇಸ್ಮಾಯಿಲ್ ಸರ್ ಹತ್ರ ಬಂದು ಹೇಳ್ತಾಯಿದ್ರು, ನಾಳೆ ನಮ್ಮ ಅಯ್ಯಪ್ಪ ಮಂದಿರದಲ್ಲಿ ಅನ್ನದಾನ ಇದೆ, ನಿಮ್ಮ ಶಾಲೆಯ ಮಕ್ಕಳನ್ನು ನಮ್ಮ ಮಂದಿರಕ್ಕೆ ಕಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ, ಅವತ್ತು ಪಾಯಸ ಮತ್ತು ನಮಗೆ ಶಾಲೆಯಲ್ಲಿ ಊಟ ಎಲ್ಲ ಇವತ್ತಿನ ಹಾಗೆ ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ನಾವು ಮನೆಯಿಂದ ಗಂಜಿ ತಗೊಂಡು ಬರ್ತಾಯಿದ್ದೆವು. ನಮ್ಮ ಅಸೇಗೊಳ್ಳೆಯ ನಮ್ಮ ಅಂಗಡಿಯಲ್ಲಿ ಹೋಗಿ, ಸಂಕಪ್ಪಣ್ಣ ಅಂಗಡಿಯ ಮತ್ತೊಂದು ಅಂಗಡಿಗೆ ಹೋಗಿ 4 ಆಣೆ ಉಪ್ಪಿನಕಾಯಿ ತೆಗೆದು ಊಟ ಮಾಡುವಂಥ ಸಂದರ್ಭ ಇತ್ತು. ಆವಾಗ ಇಲ್ಲಿ ಪಾಯಸದ ಊಟ ಮತ್ತು ಸೌತೆದ ಕೊದ್ದೆಲ್ ಅನ್ನುವಂಥ ಉತ್ತಮವಾದಂಥ ಊಟ ಕೊಡ್ತಾಯಿದ್ರು. ನಾವು ಅವತ್ತು ಒಂದು ಪೀರಿಯಡ್ ಕಟ್ ಮಾಡಿ ನಮ್ಮ ಸರ್ ಕಳಿಸ್ತಾಯಿದ್ರು ಇಲ್ಲಿಗೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಮಕ್ಕಳೆಲ್ಲ ಇಲ್ಲಿ ಬಂದು ಕಾಯ್ತಾ ಇದ್ದೆವು. ಈ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಆಗುವಾಗ ನಾವು ಹೊರಗೆ ನಿಂತು ಕಾದು, ಅಲ್ಲೇ ಒಳಗಡೆ ಕೂತ್ಕೊಂಡು ಕಾದು ಶರಣ ಕರೆದ ನಂತರ ನಮಗೆ ಊಟಕ್ಕೆ ನಮಗೆ ಮೊದಲಾಗಿ ಕೂರಿಸಿ ಅನ್ನದಾನವನ್ನು ಮಾಡ್ತಾಯಿದ್ರು. ಆ ಅನ್ನದ ರುಚಿ ಇವತ್ತು ಕೂಡ ಬಾಯಿ ಚಪ್ಪರಿಸುವಂತಹ ಒಂದು ಸನ್ನಿವೇಶ ನೆನೆಸಿದರೆ ನಮಗೆ ಭಾಳಷ್ಟು ಸಂತೋಷ ಆಗ್ತದೆ. ಅದಕ್ಕಾಗಿ ನಾನು ಹೇಳಿದೆ, ಈ ಒಂದು ಕ್ಷೇತ್ರಕ್ಕೆ ಮತ್ತು ನಮಗೆ ಭಾಳಷ್ಟು ಒಂದು ಸಂಬಂಧ ಇದೆ. ಅನ್ನದ ಋಣವನ್ನು ಕೂಡ ನಾವೆತ್ತು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನೊಬ್ಬ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ
ನನ್ನ ಊರಿನಲ್ಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಒಂದಾಗಿ, ನನ್ನ ರಾಜಕೀಯ ಗುರುಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ಸಂತೋಷ್ ಶೆಟ್ಟಿ ಅವರು ನಾವಿವತ್ತು ಏನಾದರೂ ರಾಜಕೀಯದಲ್ಲಿ ಒಂದು ಪಂಚಾಯತ್ ಅಧ್ಯಕ್ಷನ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಇದ್ದರೆ ಅವರು ಮತ್ತು ಶ್ರೀನಿವಾಸ್ ಶೆಟ್ಟರು. ನನಗೆ ಈ ಮಂದಿರಕ್ಕೆ ಒಂದು ಸಣ್ಣ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಏನಂತೇಳಿದರೆ, ಶ್ರೀನಿವಾಸ್ ಶೆಟ್ಟಿಯವರು, ಸಂತೋಷ್ ಶೆಟ್ಟಿಯವರು ಬ್ಯಾಂಗ್ಳೂರಿಗೆ ಪಯಣವನ್ನು ಬೆಳೆಸುವಾಗ ಆ ಗಾಡಿಯಲ್ಲಿ ಡ್ರೈವ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗಿ ದಾನಿಗಳ ಹತ್ರ ನಾವು ಹೋಗುವಾಗ, ಅವರ ಜೊತೆಯಲ್ಲಿ ಆ ದಾನಿಗಳನ್ನು ಸಂಪರ್ಕಿಸಲಿಕ್ಕೆ ಹೋಗುವಾಗ ನನ್ನ ಒಂದು ಸಣ್ಣ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯತಾ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಬಯಸ್ತೇನೆ. ಅದೇ ರೀತಿ ನಾನು ಮತ್ತೊಂದು ಏನಂತ, ಅಯ್ಯಪ್ಪ ಸ್ವಾಮಿಗೂ ಮತ್ತು ಮುಸ್ಲಿಂ ಸಮುದಾಯಕ್ಕೂ ಭಾಳಷ್ಟು ನಂಟಿದೆ ಅನ್ನೋದಕ್ಕೆ ನಾವು ಸ್ವಾಮಿಗಳು ನಮ್ಮ ಹಿರಿಯರು ಬಂದಾಗ, ಶಬರಿಮಲೆಗೆ ಹೋಗಿ ಬಂದಾಗ, ನಮ್ಮ ಊರಿನ ವಿಠಲ ಅವರು ಆಗಿರುವುದು ಇವರೆಲ್ಲ ಹೇಳ್ತಾರೆ, ನಾವು ಮೊದಲಿಗೆ ನಾವು ಮಸೀದಿಗೆ 3 ಪ್ರದರ್ಶನ ಹಾಕಿ ಅದ ನಂತರ ನಾವು ಬೆಟ್ಟಕ್ಕೆ ಹತ್ತೇವೆ. ಆಗ ನಮಗೆ ಫಸ್ಟಿಗೆ ನಾವು ಸ್ವಾಮಿಯೇ ಶರಣಂ ಅಂತ ಹೇಳೋದಕ್ಕೆ ಮೊದಲು ಸ್ವಾಮಿಯನ್ನು ಕೂಡ ನಾವು ಅಲ್ಲಿ ಮಸೀದಿಗೆ ಪ್ರದರ್ಶನ ಹಾಕುವಂಥ ಕೆಲಸವನ್ನು ಮಾಡ್ತೇವೆ, ಆಗ ಮಾತ್ರ ಸಂಪೂರ್ಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ಮೈ ತುಂಬಿ ಬರ್ತದೆ. ಮತ್ತು ಈ ಒಂದು ಅವತ್ತಿನ ಕಾಲದಲ್ಲೇ ಸೌಹಾರ್ದತೆಗೆ ಒಂದು ಕೊಂಡಿಯಾಗಿರುವಂಥ ಈ ಅಯ್ಯಪ್ಪ ಮಂದಿರ, ಇಂಥ ಅಯ್ಯಪ್ಪನ ಸನ್ನಿಧಿ ಇಲ್ಲಿ ಬ್ರಹ್ಮಕಲಶ ಆಗಿರೋದು, ಅದು ಕೂಡ ನಾವು ಒಂದು ಅಧ್ಯಕ್ಷನಾಗಿರುವ ಈ ಸಂದರ್ಭದಲ್ಲಿ ನನ್ನ ಗ್ರಾಮದಲ್ಲಿ ಇವತ್ತು ಇಂಥ ಒಂದು ಸಂತೋಷ ಸಂದರ್ಭ ಆಚರಣೆ ಮಾಡುವಂಥದ್ದು ನನ್ನ ಜೀವಮಾನದಲ್ಲಿ ಒಂದು ಮರೆಯಲಾರದ ಒಂದು ಘಟನೆ. ಬಕ ಈ ఇనిటేషన్ తూనగా పూరా రాజకీయ వ్యక్తులు ఈ వంచి అయ్యప్పన సమితిని ఉల్లేరు. ರಾಜಕೀಯಗಳ ಧಾರ್ಮಿಕಗಳ ಮಸ್ತ್ ಅಜಗಜಾಂತರ ವ್ಯತ್ಯಾಸಲು. ನಮ್ಮ ಓಲು ಧಾರ್ಮಿಕ ರಾಜಕೀಯನ ಸೇರವಾನ ಆ ಧಾರ್ಮಿಕ ದುಂಬು ಪುಪ್ಪುಚಿಗೆ, ಓಲು ರಾಜಕೀಯ ಧಾರ್ಮಿಕನ ಸೇರವನ್ವ ಅಯೇ ರಾಜಕೀಯ ದುಂಬು ಪೊಪ್ಪಿ. ಒರಿ ಧಾರ್ಮಿಕದ ಶಿಷ್ಯ ಮಿತ್ತು ಪೋಡಾಂಡ ಧಾರ್ಮಿಕದ ಗುರುನ ಆಶೀರ್ವಾದ ಪಡೆದು ಅರ್ನ ಕಾರ್ಗ ಅಡ್ಡ ಬುರ್ದು ಆಯ ಮಿತ್ತು ಪೋಡ್ಗೆ. ರಾಜಕೀಯ ಗುರುನ ಪುಗೆಲಿಗೆ ಕಾರ್ದಿದ್ದು ತರೆ ದೊಂಕುದು ಮಿತ್ತು ಪೋಡ್ಗೆ. ಇಂದು ರಾಜಕೀಯಗಳ ಧಾರ್ಮಿಕಗಳ ಉಪಂತನ ವ್ಯತ್ಯಾಸ ಆಂಡ ಮೂಲತೂನಾಗ ఆయన ಮೀರ್ದು ಒಂಜೆ ಹೆಜ್ಜೆ ದುಂಬುಪೋತಲು ಎಂಕಲ ವಾ ರಾಜಕೀಯ ಇತ್ತನಾಳ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಡು ಎಂಕಲ್ ಪೂರ ಅಯ್ಯಪ್ಪನ ಭಕ್ತನಕಲು ಎಂಕಲ್ ವಾ ರಾಜಕೀಯ ನಮ್ಮ ಎಂಚ ದೇವಸ್ಥಾನಗೆ ಉಲಾಯಿ ಬನ್ನಗ ಮುಟ್ಟುನು ಪಿದೈದಿದ್ದು ಬರ್ಪನ ಅಂಚೆನೆ ಇಂದೆತ ಉಲಾಯಿ ಬನ್ನಗ ರಾಜಕೀಯನ ಪೂರ ಪಿದೈದಿದ್ದು ಎಂಕಲು ಮೂಲ ಧಾರ್ಮಿಕದ ಚಿಂತನೆ ಮಾತ್ರ ಅಂದು ಪಂಡೊಂದು ಸೇವೆ ಬಂತನೆ ಅವರ ಇಂಚಿನ ಎಡ್ಡೆ ರೀತಿಯ ಒಂಜಿ ಅಯ್ಯಪ್ಪನ ದೇಗುಲ ಆಯ್ರ ಸಾಧ್ಯ ಉಂಟು. ತೋಲಾಯ್ತು ಸೊಲ್ಮೆ ಸಂದಾಯ್ತ ಮಲ್ತೊಂದು 2 ಜನ ಗಣ್ಯರ್ನಗಲೇನು ಈ ವೇದಿಕೆಡೆ ಎಂಗಳು ಸನ್ಮಾನ ಮಲ್ಪರೆ ಭಾರಿ ಸಂತೋಷ ಪಡೊಂದುಲ್ಲ. ಗೌರವಾನ್ವಿತ ಪ್ರಶಾಂತ್ ಕಾಜವ ಮಿತ್ತಕೋಡಿ ನಮ್ಮ ಗೌರವಾಧ್ಯಕ್ಷರು ಮೇರು ಸನ್ಮಾನ ಪೀಠಗೂ ಬರಡು ಬಂದು ಕೇಳೊಂದಿಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಯಾಕೆ ಅಂತ ಹೇಳಿದರೆ ಇದರ ಬಗ್ಗೆ ನಮಗೆ ಹೇಳಬೇಕು ಅಂತಿರಲಿಲ್ಲ. ಅವರು ಮಾಡಿದಂಥ ಸೇವೆ, ಅವರು ದಾನಿಗಳಾಗಿ ನೀಡಿದಂಥ ಸೇವೆ, ಅವರ ಸಮಯ ಪ್ರಜ್ಞೆ, ಅವರು ಎಲ್ಲೋ ಇರಬೇಕಾದವರು ಈ ಊರಲ್ಲಿ ಬಂದು ನಮ್ಮ ಈ ಒಂದು ದೇವಸ್ಥಾನವನ್ನು, ಈ ಒಂದು ಮಂದಿರವನ್ನು ಬೆಳಗುವಲ್ಲಿ ಪ್ರಮುಖ ಪಾತ್ರಧಾರರ ಮಾಡಿದ್ದವರನ್ನು ನಾವು ಗುರುತಿಸಿ ಗೌರವಿಸಿ ಇಲ್ಲ ಅಂತ ಆದರೆ ನಮ್ಮಲ್ಲಿ ಸಂಸ್ಕಾರವೇ ಇಲ್ಲ ಅಂತೇಳಿ ಅರ್ಥ.
ಚಂದ್ರಹಾಸ್ ಉಳ್ಳಾಲ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಶ್ರೀಮತಿ ರೇಷ್ಮಾ ಮೇಡಮ್ ಇದ್ದಾರೆ. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ನಾಯ್ಕ ಅವರಿದ್ದಾರೆ, ಸಂಕಪ್ಪ ಕರ್ಕೇರಿದ್ದಾರೆ. ಹಾಗೆ ಮುಖ್ಯ ಅತಿಥಿಯಾಗಿ ಹೇಮಂತ್ ಶೆಟ್ಟಿ, ಶ್ರೀಯುತ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಹಾಗೆ ಶ್ರೀಯುತ ಸುರೇಶ್ ಚೌಟರು ಕಕ್ಕೆಮಜಲು, ಹಾಗೆ ನಮ್ಮ ಪಂಚಾಯತಿನ ಪ್ರಥಮ ಪ್ರಜೆ ನಜರ್ ಶಾ ಪಟ್ಟೋರಿ ಅವರಿದ್ದಾರೆ. ಹಿರಿಯರು ಆದರಣೀಯರಂತ ಶ್ರೀಯುತ ರಘುರಾಮ್ ಕಾಜಾವ್ ಪಟ್ಟೋರಿ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಮಂದಿರಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಧನ ಸಹಾಯವನ್ನು ಸಚಿವರಿಂದ ಒದಗಿಸಿಕೊಟ್ಟಂತಹ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಈ ಮಂದಿರಕ್ಕೆ ಮತ್ತು ದೇರಳಕಟ್ಟೆಯ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಇದೆ. ಅಲ್ಲಿಯ ಗುರುಸ್ವಾಮಿಗಳು ಆದರಣೀಯರಾದ ಶ್ರೀಯುತ ವಿಶ್ವನಾಥ ಗುರುಸ್ವಾಮಿಯವರಿಗೆ ಒಂದೇ ಮಾತಿನಲ್ಲಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ